ಉಡುಪಿಯಲ್ಲಿ ಆಳ ಸಮುದ್ರ ಮೀನುಗಾರಿಕೆ ಆರಂಭವಾಗಿ ಮೀನಿನ ಸುಗ್ಗಿ ಶುರುವಾಗಿದೆ. ಮೀನುಗಾರರು ಬೀಸುವ ಬಲೆಗೆ ಯಥೇಚ್ಛವಾಗಿ ಬೊಂಡಾಸ್ ಮೀನುಗಳು ಬೀಳ್ತಾ ಇದ್ದು, ಬೊಂಡಾಸ್ನಿಂದ ಮೀನುಗಾರಿಕೆಗೆ ಬಂಪರ್ ಹೊಡೆದಿದೆ. ಆಳ ಸಮುದ್ರಕ್ಕೆ ತೆರಳಿದ ಬೋಟ್ಗಳು ಆಕ್ಟೋಪ್ಲಸ್ ತಳಿಯ ಬೊಂಡಸ್ ಹೊತ್ತು ತರುತ್ತಾ ಇದೆ. ಮಲ್ಪೆ ಬಂದರಿನ ಹರಾಜು ಕೇಂದ್ರಗಳಲ್ಲಿ ಬೊಂಡಸ್ ರಾಶಿಗಳೇ ಕಾಣಸಿಗ್ತಾ ಇದೆ. ಕಳೆದ ಬಾರಿ ಇದೇ ರೀತಿ ಬಂಗುಡೆ ಮೀನುಗಳು ಸಿಗುತ್ತಿದ್ರೆ, ಈ ಬಾರಿ ಬೊಂಡಾಸ್ ಮೀನುಗಳು ಹೇರಳ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಬೊಂಡಾಸ್ ಮೀನು ಇತರ ಮೀನುಗಳಿಗಿಂತ ನೋಡಲು ಆಕಾರದಲ್ಲಿ ಭಿನ್ನವಾಗಿದ್ದು, ಆಕ್ಟೋಪಸ್ ರೀತಿಯನ್ನು ಹೋಲುತ್ತದೆ. ಸಾಮಾನ್ಯ ದಿನಗಳಲ್ಲಿ ಬೊಂಡಾಸ್ ಕಿಲೋಗೆ 400ರಷ್ಟು ಇದ್ರೆ, ಸದ್ಯ ಬೊಂಡಾಸ್ ರಾಶಿ ಸಿಗುವ ಕಾರಣದಿಂದ 70 ರಿಂದ 90 ರೂಪಾಯಿಗಳಿಗೆ ಬಿಕರಿಯಾಗ್ತಾ ಇದೆ. ಬೊಂಡಾಸ್ ಮೀನು ಸುಕ್ಕ ಮಾಡಿ ತಿಂದ್ರೆ ಟೇಸ್ಟ್ ಆಗಿರುತ್ತೆ ಅನ್ನೋದು ಮೀನೂಟ ಪ್ರಿಯರ ಮಾತು. ಈಗ ಬೋಟ್ ಪಡ್ಡೆ ಹೋಗಲಿಕ್ಕೆ ಶುರುವಾಗಿ ಸಾಧಾರಣ ಆಗಸ್ಟ್ 5, 6, 7 ತಾರೀಕಿಗೆ ಹೋಗಿದೆ. ಆಗಸ್ಟ್ 7 ತಾರೀಕಿಗೆ ಅಂದರೆ ಇಲ್ಲಿ ನಮಗೆ ಐಸಿನ ವ್ಯವಸ್ಥೆ ಇಲ್ಲ. ಮತ್ತು ಮೀನಿನ ದರ ಎಂಥ 400 ರೂಪಾಯಿ ಇದ್ದದ್ದು ಈಗ ಸಾಧಾರಣ ಒಂದು 100 ರೂಪಾಯಿವರೆಗೆ ಬಂದಿದೆ ಬಂಡಸ. ಮತ್ತು ಬಂಗಡೆ ಮೀನಿಗೆ ರೇಟ್ ಇಲ್ಲ, 50 ರೂಪಾಯಿ ಬಂಗಡೆ ಮೀನು. ಮುಂಚೆ ಎಲ್ಲ 150 ರೂಪಾಯಿಗೆ ಹೋಗ್ತಿತ್ತು. ಹಾಗೆ ಮೀನು ಕೇಳುವಾಗ ಐಸ್ ಇಲ್ಲ ಅಂತ ಹೇಳ್ತಾರೆ ವ್ಯಾಪಾರಸ್ಥರು, ಮತ್ತು ಎಕ್ಸ್ಪೋರ್ಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಇದನ್ನು ಬಂಡಾಸ್ ಅಂದರೆ ಇದು ಸ್ವಲ್ಪ ಸಣ್ಣ ಸೈಜ್ ಎಲ್ಲ ಬಂದಿದೆ. ಮತ್ತು 3 ಐಟಮ್ ಮಾಡ್ತಾರೆ, ಫಸ್ಟ್, ಸೆಕೆಂಡ್, ಥರ್ಡ್ ಅಂತೇಳಿ. ಅದು ಫಸ್ಟ್ ಗ್ರೇಡ್ಗೆ ಮುಂಚೆ ಹೋದ ಸೀಸನ್ನಲ್ಲಿ ನಮಗೆ ಒಂದು 450 ರೂಪೀಸ್ ಸಿಗ್ತದೆ 1 kgಗೆ. ಈಗ ಸೆಕೆಂಡಿಗೆ ಒಂದು 250, ಮತ್ತು ಥರ್ಡಿಗೆ 100 ರೂಪಾಯಿ. ಈಗ ಬಂದದ್ದು ನಾವು ಕೇವಲ 90 ರೂಪಾಯಿಗೆ ಕೊಡ್ತಿದ್ದೇವೆ ಫಸ್ಟ್ ಸೆಕೆಂಡ್. ಥರ್ಡ್ ಅಂದರೆ ಮತ್ತೆ ಫಿಶ್ ಮೀಲ್ಗೆ ಹಾಕ್ತಿದ್ದೇವೆ ಒಂದು 7 ರೂಪಾಯಿ 8 ರೂಪಾಯಿಗೆ. ಈ ಸಲ ಅಂದರೆ ಅದು ಮೀನು ಬಂದಾಗೆ ಒಂದು ಈ ಸಲದ ವಾತಾವರಣ ಹಾಗೆ ಉಂಟು.